ಭಾರಿ ಬಡ್ಡಿಯ ಭರವಸೆಯೊಡ್ಡಿ ಠೇವಣಿದಾರರಿಂದ ಸಂಗ್ರಹಿಸಿದ ಕೋಟ್ಯಾಂತರ ರೂಪಾಯಿಗಳನ್ನು ಲಪಟಾಯಿಸಿ ತಲೆಮರೆಸಿಕೊಂಡಿದ್ದ ರಾಯಲ್ ಟ್ರಾವಂಕೂರು ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ನ ವಿರುದ್ಧ ತುಳುನಾಡ ರಕ್ಷಣಾ ವೇದಿಕೆ ವತಿಯಿಂದ ಸಂತ್ರಸ್ತರೊಂದಿಗೆ ಇಂದು ಜಿಲ್ಲಾಧಿಕಾರಿಗೆ ದೂರು ನೀಡಿ ಕ್ರಮ ಕೈಗೊಳ್ಳಲು ಆಗ್ರಹಿಸಿದರು. ಇವತ್ತು ನಾವು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯ ಕಚೇರಿಗೆ ಬಂದಿದ್ದೇವೆ. ರಾಯಲ್ ಟ್ರಾವಂಕೂರ್ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ ಆ ಸಂಸ್ಥೆಯ ಆರ್ ಡಿ ಮತ್ತು ಎಫ್ ಡಿ ಅನ್ನು ಇಟ್ಟ ಹಲವಾರು ಹಣ ಕಳೆದುಕೊಂಡ ಸಂತ್ರಸ್ತರೊಂದಿಗೆ ಇವತ್ತು ನಾವು ಬಂದಿದ್ದೇವೆ. ಈ ಸಂಸ್ಥೆಯು ಕಳೆದ 1 ವರ್ಷಗಳಿಂದ US ಕೊಡಿಯಲ್ಬೈಲಲ್ಲಿ ಶಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿತ್ತು. ಸಾವಿರಾರು ಜನರ ಪಿಗ್ಮಿ ಕಲೆಕ್ಷನ್ ಮಾಡಿಕೊಂಡು ಸುಮಾರು 65 ಲಕ್ಷಕ್ಕಿಂತ ಹೆಚ್ಚಿನ ಹಣವನ್ನು ಮಂಗಳೂರು ಪ್ರದೇಶದಲ್ಲಿ ಕೇವಲ 1 ಶಾಖೆಯಲ್ಲಿ ಕಲೆಕ್ಟ್ ಮಾಡಿದ್ದಾರೆ. ಇದೀಗ ಹಲವಾರು ಸಮಯಗಳಿಂದ ಪಿಗ್ಮಿದಾರರು ನಮ್ಮ ಹಣವನ್ನು ಹಿಂದೆ ಕೊಡಿ ಅಂತ ಕೇಳಿದಾಗ ಅವರು ಹಣಕ್ಕೆ ನೀಡಲಿಕ್ಕೆ ಆಗೋದಿಲ್ಲ. ಸಾಲ ಕೊಡಿ ಅಂತ ಹೇಳಿದರೆ ಸಾಲ ಕೂಡ ನಮಗೆ ವಾಪಸ್ ಕೊಡಲಿಕ್ಕೆ ಆಗೋದಿಲ್ಲ. ಮೇಲಿನಿಂದ ನಮಗೆ ಮುಖ್ಯ ಕಚೇರಿಯಿಂದ ನಮಗೆ ಹಣ ಬರ್ತಾ ಇಲ್ಲ ಅಂತ ಹೇಳ್ಕೊಂಡು ಆ ರೀತಿಯಲ್ಲಿ ಒಂದು ನೆವನ ಕೊಡ್ತಾ ಎಲ್ಲರಿಗೂ ಕೂಡ ಅವರು ಕಟ್ಟಿದ ಹಣವನ್ನು ಕೊಡದ ಸಂದರ್ಭದಲ್ಲಿ ಅವರಿಗೆ ಸಂಶಯ ಬಂದು ಅವರು ತುಳುನಾಡ ರಕ್ಷಣಾ ವೇದಿಕೆಗೆ ಕಚೇರಿಗೆ ಸಂಪರ್ಕಿಸಿದರು. ಆ ಬಳಿಕ ನಾವು 3 ದಿನಗಳ ಹಿಂದೆ ನಾವು ಕಮಿಷನರ್ ಕೂಡ ನಾವು ಭೇಟಿ ಮಾಡಿದ್ದೇವೆ. ಇವತ್ತು ನಾವು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಾವು ಬಂದಿದ್ದೇವೆ. ನಾವು ಹೇಳೋದಂದರೆ ಇಂಥ ಹಲವಾರು ಸಂಸ್ಥೆಗಳು ಮಂಗಳೂರಲ್ಲಿ ಬೇರೆ ಬೇರೆ ಕಡೆಯಿಂದ ಬರ್ತಾರೆ. ಇಲ್ಲಿಯ ಜನರ ಹಣವನ್ನು ಪಾಪ ಅವರು ತನ್ನ ಭವಿಷ್ಯಕ್ಕೋಸ್ಕರ ಕೂಡಿಟ್ಟ ಹಣವನ್ನು ಯಾರೋ ಬಂದು ಕಳ್ಳತನ ಮಾಡಿದ ರೀತಿಯಲ್ಲಿ ಅವರ ಪಿಗ್ಮಿ ಅಥವಾ ಆರ್ ಡಿ ಅಥವಾ ಡಿಪಾಸಿಟನ್ನು ಇಟ್ಕೊಂಡ ಅಮೌಂಟನ್ನು ಯಾರೋ ಒಬ್ಬರು ಎಲ್ಲೇ ಕೂತ್ಕೊಂಡು ಅದನ್ನು ಕೊಂಡೋಗ್ತಾರೆ. ಪ್ರತಿ ಸಂದರ್ಭ ಇಂಥದ್ದು ನಡೀತಾ ಉಂಟು. ನಾವು ಹೇಳೋದು ಸಂಬಂಧಪಟ್ಟ ಇಲಾಖೆಯವರು ಇಂಥ ಒಂದು ಕಚೇರಿಗಳು ನಿರ್ವಹಿಸುವಾಗ ಅದರ ಕಾರ್ಯಕ್ಷಮತೆಯನ್ನು ಅವರು ನೋಡಬೇಕು. ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಆಗಿರ್ಬೋದು, ಸಂಬಂಧಪಟ್ಟ ಸರ್ಕಾರವು ಅದರ ಮೇಲೆ ಈ ಒಂದು ಸಂಸ್ಥೆಯ ಮೇಲೆ ಉನ್ನತ ಮಟ್ಟದ ತನಿಖೆಯನ್ನು ನಡೆಸಿ ಯಾರು ಹಣ ಕಳೆದುಕೊಂಡಿದ್ದಾರೆ, ತುಂಬ ಕಷ್ಟದವರು, ಬಡವರು, ಕೂಲಿ ಕಾರ್ಮಿಕರೆಲ್ಲ ಇದಕ್ಕೆ ಹಣವನ್ನು ಹಾಕಿದ್ದಾರೆ. ಅವರ ಹಣವು ಮರು ಪಾವತಿಸುವಂತೆ ಕೂಡಲೇ ಸಂಬಂಧಪಟ್ಟವರ ಮೇಲೆ ಕೂಡಲೇ ಅವರ ಬಂಧನ ಮಾಡಿ ಸಂಬಂಧಪಟ್ಟ ನಮ್ಮ ಸಂತ್ರಸ್ತರಿಗೆ ಹಣ ಸಿಗುವ ಹಾಗೆ ಮಾಡಬೇಕು ಅಂತ ಹೇಳ್ಕೊಂಡು ನಾವು ವಿನಂತಿಸ್ತೇವೆ. ಎಲ್ಲರೂ ಕೂಡ ಈ ಬಗ್ಗೆ ಕೂಡಲೇ ಅದರ ಸಂಸ್ಥೆಯ ಮಾಲಕರನ್ನು ಮತ್ತು ಅದರ ಡೈರೆಕ್ಟರನ್ನು ಕೂಡಲೇ ಬಂಧಿಸಬೇಕು. ಯಾಕೆಂದರೆ ನಮಗೆ ಮಾಹಿತಿ ಪ್ರಕಾರ ಅವರು ಇದೇ ರೀತಿಯಲ್ಲಿ 7-8 ಕಂಪನಿಯಲ್ಲಿ ಬೇರೆ ಕಂಪನಿಯಲ್ಲಿ ಸಹ ಅವರು ಡೈರೆಕ್ಟರ್ ಆಗಿದ್ದಾರೆ. ಅದು ಕೂಡ ಕಂಪನಿ ಬೇರೆ ಬೇರೆ ರೀತಿಯಲ್ಲಿ ಕಾರ್ಯನಿರ್ವಹಿಸಿದೆ. ಅದು ಕೂಡ ಮುಂದಿನ ದಿನದಲ್ಲಿ ಮುಚ್ಚೋಗೋ ಸಾಧ್ಯತೆ ಉಂಟು. ಅದಕ್ಕಾಗಿ ಅವರ ಯಾವುದೆಲ್ಲ ಡೈರೆಕ್ಟರಿ ಆಗಿದ್ದಾರೆ ಎಲ್ಲದ ತನಿಖೆಯನ್ನು ಶೀಘ್ರದಲ್ಲಿ ಮಾಡಬೇಕು ಅಂತ ಹೇಳ್ತೇವೆ. ಇಲ್ಲದಿದ್ದಲ್ಲಿ ಮುಂದಿನ ದಿನ ಎಲ್ಲ ನಾವು ಸಂತ್ರಸ್ತರನ್ನು ಸೇರಿಸಿಕೊಂಡು ಉಗ್ರವಾದ ಪ್ರತಿಭಟನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು ಅನಿವಾರ್ಯವಾಗ್ತದೆ ಅಂತ ಹೇಳ್ತೀವಿ. ರಾಯಲ್ ಟ್ರಾವಂಕೂರ್ ಸಂಸ್ಥೆಯು ಮಂಗಳೂರಿನ ಕೊಡಿಯಾಲ್ಬೈಲ್ನಲ್ಲಿರುವ PVS ಕಟ್ಟಡದ ಮೊದಲನೇ ಮಹಡಿಯಲ್ಲಿ ಕಾರ್ಯಾಚರಿಸುತ್ತಿದ್ದು, ಗ್ರಾಹಕರಿಂದ ಆರ್ಡಿ ಹಣವನ್ನು ಪಡೆದುಕೊಳ್ಳುತ್ತಿದ್ದು, ಕಳೆದ 1 ವಾರದಿಂದ ನಮ್ಮ ಹಣವನ್ನು ಹಿಂಪಡೆಯಲು ತೆರಳಿದಾಗ ಅಲ್ಲಿಯ ಸಿಬ್ಬಂದಿಗಳು ಹಣ ನೀಡಲು ಸಾಧ್ಯವಿಲ್ಲ, ಯಾಕೆಂದರೆ ಸಂಸ್ಥೆಯ ಮುಖ್ಯ ಕಚೇರಿಯಿಂದ ನಮಗೆ ಹಣ ಕಳಿಸುತ್ತಿಲ್ಲ ಎಂದು ಹೇಳುತ್ತಿದ್ದಾರೆ. ಮತ್ತು ಕೊಡಿಯಲ್ಬೈ ಸಂಸ್ಥೆಯ ಮ್ಯಾನೇಜರಿಗೆ ನಮ್ಮ ಹಣ ಹಿಂತಿರುಗಿಸುವಂತೆಯೇ ಪುನಃ ಬೇಡಿಕೊಂಡರೂ ಅವರುಗಳು ನಮ್ಮ ಕರೆಯನ್ನು ಮೇಲಾಧಿಕಾರಿಗಳು ಸ್ವೀಕರಿಸುತ್ತಿಲ್ಲ ಎಂದು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಒಂದು ವರ್ಷದಿಂದ ಜನವರಿ ಬಂದರೆ 1 ವರ್ಷ ಆಗ್ತದೆ. ಅವರು ಹೇಳಿದ್ದು ಹೀಗೆ ಪಿಗ್ಮಿ ತುಂಬಿ ನಿಮಗೆ ಸೇವಿಂಗ್ ಅಕೌಂಟ್ ಆಗ್ತದೆ ಅಂತ ಹೇಳಿದರು. ಹಾಗಾಗಿ ನಾವು ಸೇವಿಂಗ್ ಮಾಡ್ತಾ ಬಂದ್ವಿ. ಈಗ ನಮ್ಮದು 60,500 ರೂಪಾಯಿ ಆಗಿದೆ. ಅದು ನಾವು ಇಲ್ಲಿವರೆಗೆ ತೆಗಿಲೇ ಇಲ್ಲ. ಮೊನ್ನೆ ಶನಿವಾರ ಕೂಡ 2 ತಾರೀಕಿಗೆ ಅವರು ಕಲೆಕ್ಷನ್ ಮಾಡಿದ್ದಾರೆ, 4 ತಾರೀಕಿಗೆ ಮಾಡಿದ್ದಾರೆ. ಆಗ ನಾನು ಹೀಗೆ ಅಂತ ವಿಷಯ ಗೊತ್ತಾದಾಗ ಗಾಬರಿ ಆಯ್ತಲ್ಲ. ಮತ್ತು ಅವರಿಗೆ ಪಿಗ್ಮಿಯವರಿಗೆ ಫೋನ್ ಮಾಡಿದೆ, ನಾನು ಡೈಲಿ ಕಟ್ಟಿಸ್ಕೊಳ್ಳೋ ಬರೋವರಿಗೆ. ಇಲ್ಲ, ನಾನು ನವಂಬರಲ್ಲಿ ನಾನು ರಿಸೈನ್ ಕೊಟ್ಟಿದ್ದೇನೆ, ಅವರು ಸರಿಯಾಗಿ ಸಂಬಳ ಕೊಡ್ತಾ ಇರಲಿಲ್ಲ, ಹಾಗೆ ಹೀಗೆ ಅಂತ ಕತೆ ಹೇಳಿದರು. ನಾನು ಹೇಳಿದೆ, ನವಂಬರಲ್ಲಿ ಕೊಟ್ಟರೆ ಡಿಸೆಂಬರಲ್ಲಿ 2ರಲ್ಲಿ ನೀವು ಪಿಗ್ನಿಕ್ ತಗೊಂಡೋಗಿದ್ದೀರಾ ನಮ್ಮದು 200, ಮತ್ತು ಪುನಃ 4ನೇ ತಾರೀಕಿಗೂ ಸೋಮವಾರ ಬಂದ್ಕೊಂಡು ಹೋಗಿದ್ದೀರಾ. ಏನಂದರೆ ಇಲ್ಲ ಗೊತ್ತಿಲ್ಲ ಅಂತೇಳಿ ಕಟ್ ಮಾಡಿಟ್ರು ಅವರು. ಈಗೀಗ 60,500 ಅದು ನಮಗೆ ಮಕ್ಕಳಿಗೆ ಭವಿಷ್ಯಕ್ಕೆ ಬೇಕಲ್ಲ ಸರ್. ಏನಾದರೂ ಒಂದು ಲಾಕ್ಡೌನಿಂದ ಮಾಡಿ ಸಾಲನೇ ತೀರಿಲ್ಲ ನಮಗೆ. ಅದನ್ನೆಲ್ಲ ಒಟ್ಟು ಮಾಡಿ ಸ್ವಲ್ಪ ಕೊಟ್ಟು ಆರಾಮಲ್ಲಿ ಇರುವ ಅಂತ ಹೇಳಿದರೆ ಅಷ್ಟರಲ್ಲಿ ಹೀಗಾಗಿದೆ. ನಾವೇನು ಮಾಡೋದು ಹೇಳಿ? ಪುಟ್ಟ ಮಕ್ಕಳು ಉಂಟು ಮನೆಯಲ್ಲಿ, ಬಾಡಿಗೆಯಲ್ಲಿ ಇರೋದು ನಾವು. ಆದರೂ ಕೂಡ ಬೇಸರ ಆಗ್ತದೆ. ಯಾಕಂದರೆ ಕಷ್ಟಪಟ್ಟು ಅಷ್ಟು ಧೂಳಲ್ಲಿ ನಿಂತು, ಬಿಸಿಲಲ್ಲಿ ಬೆವರಲ್ಲಿ ನಿಂತು ಒಂದು ಹಣ ಕೊಡುವಾಗ
ಮನುಷ್ಯನಿಗೆ ಎಷ್ಟು ನೋವು ಆಗ್ತದೆ ಸರ್. 3 ದಿವಸ ಆಯ್ತು ಸರಿಯಾಗಿ ಊಟ ಇಲ್ಲ, ಕಣ್ಣಿನಿದ್ದೆ ಇಲ್ಲ, ಅದೇ ಟೆನ್ಷನು, ಅದೇ ಹುಚ್ಚು. ಯಾಕಂದರೆ ಕಟ್ಟಿ ನೋಡಿ, ಪ್ರತಿಯೊಬ್ಬರು ಕೂಡ ಅವರು ಕೂಲಿ ಕೆಲಸ ಮಾಡಿಕೊಂಡ ಎಲ್ಲೆಲ್ಲಿ ಹೋಟ್ಲಲ್ಲಿ ಫಾಸ್ಟ್ ಫುಡ್ಡಲ್ಲೇ ಕೆಲಸ ಮಾಡಿಕೊಂಡು ಅವರ ದಿನದ ಆದಾಯನೇ 100 ರೂಪಾಯಿ 150 ರೂಪಾಯಿ ಸೇವ್ ಮಾಡಿಕೊಂಡು ಇಂಥ ಕಂಪನಿಗೆ ಹಾಕಿಕೊಂಡು ಇವತ್ತು ಅವರು ತನ್ನ ಜೀವನವನ್ನೇ ಭಾರಿ ಬೇಸರದಲ್ಲಿದ್ದಾರೆ. ಇದು ಇಂಥ ಹಲವಾರು ಕಡೆಯಲ್ಲಿ ಆಗ್ತಾ ಉಂಟು. ಸುಮಾರು 85 ಬ್ರ್ಯಾಂಚ್ಗಳನ್ನು ಕೇರಳ ಮತ್ತು ಬೇರೆ ಬೇರೆ ಪ್ರದೇಶದಲ್ಲಿ ಮಾಡಿದ್ದಾರೆ. ಅಂದರೆ ಯೋಚನೆ ಮಾಡಿ ಎಷ್ಟು ರೀತಿಯಿಂದ ಜನರನ್ನು ಕಣ್ಣೀರು ತೆಗೆಸಿದ್ದಾರೆ. ಅದಕ್ಕೆ ನಾವು ಹೇಳೋದು, ಸಂಬಂಧಪಟ್ಟ ಇಲಾಖೆಯವರು ಅವರ ಮೇಲೆ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕಿಲ್ಲ, ಇಂಥ ಘಟನೆಗಳು ನಡೀತಾ ಹೋಗ್ತದೆ. ಸುಮಾರು ಲಕ್ಷಾಂತರ ಜನರು ಹಣ ಕಳೆದುಕೊಂಡಿರುವ ಸಾಧ್ಯತೆ ಇದೆ. ಸುಮಾರು 85 ಶಾಖೆಗಳನ್ನು ಹೊಂದಿದ್ದು ಕೇವಲ ಮಂಗಳೂರಿನ ಕೊಡಿಯಾಲ್ಬೈಲ್ ಶಾಖೆಯೊಂದರಲ್ಲಿ ಸುಮಾರು 65 ಲಕ್ಷಕ್ಕಿಂತ ಹೆಚ್ಚಿನ ಹಣ ಜನರಿಗೆ ಕೊಡಬೇಕಾಗಿದೆ ಎಂದು ಸಿಬ್ಬಂದಿಗಳು ಹೇಳುತ್ತಿದ್ದಾರೆ. ಒಂದು ಬಂಡ ದಿನಕ್ಕೆ ಬೋಂಡ ಇನ್ನಿತ ಎಲ್ಲಂಡಿ ಕೊಡ್ಪ ಬಂದು ಬಲ್ತೇವೆ. ಅದಕ್ಕೆ ನಾನು 2-3 ಸರ್ತಿ ಇದ್ದತ್ತೆ ಮತ್ತು 9 ಸಾವಿರ ಅವರು ಎನ್ಕಲು ಈ ಎಲ್ಲಿ ಬೇರೆ ಮಲ್ತು ದಾಲ ಇದ್ದಿ ಒಣಸಲ ಇದ್ದಿ ಚಾಯಲ ಇದ್ದಿ ದಾಲ ಇದ್ದಿ ಅವು ಒಂದು ಬತ್ತು ದಿನಕ್ಕೆ 100 ರೂಪಾಯಿ ಕೊಡ್ದು ಬಂತು ಅವಳ ಇದ್ದಿ ದಾಲ ಇದ್ದಿ ಕೋಡೆ 3 ಶನಿವಾರ ಬತ್ತು ದತ್ತು ಬೈನು ಆಯ್ತು ಹಾಕೊಲ್ ಬಂದು ಎನ್ಕಲ್ ಬಂದ್ಕೊಡು ಎನ್ಕಲ್ಗೆ ಸಾಂಬಾರು ಕೊಡ್ತಿದ್ದಿ ದಾಲ ಇದ್ದಿ ಉಂಟು. ಅದಲ್ಲದೆ ರಾಯಲ್ ಟ್ರಾವಂಕೂರ್ ಸಂಸ್ಥೆಯ ಮಾಲಕರು ಈ ಸಂಸ್ಥೆ ಮಾತ್ರವಲ್ಲದೆ ಬೇರೆ ಹಲವಾರು ಕಂಪನಿಗಳಲ್ಲಿ ನಿರ್ದೇಶನ ಸ್ಥಾನ ಹೊಂದಿದ್ದಾರೆ ಎಂಬ ಬಗ್ಗೆ ಮಾಹಿತಿ ಇದ್ದು ರಾಯಲ್ ಟ್ರಾವಂಕೂರ್ನ ಸಂಸ್ಥೆಯ ಹಣವನ್ನು ಬೇರೆ ಕಂಪನಿಗಳಿಗೆ ವರ್ಗಾಯಿಸಿದ್ದಾರೆ ಎಂಬ ಬಗ್ಗೆ ಸಂಶಯ ವ್ಯಕ್ತವಾಗಿರುವುದರಿಂದ ಈ ಬಗ್ಗೆ ಜಿಲ್ಲಾಧಿಕಾರಿಯವರು ಸೂಕ್ತ ತನಿಖೆ ನಡೆಸಬೇಕಾಗಿದೆ ಎಂದು ತುಳುನಾಡ ರಕ್ಷಣಾ ವೇದಿಕೆಯ ಸ್ಥಾಪಕ ಅಧ್ಯಕ್ಷರಾದ ಯೋಗಿ ಶೆಟ್ಟಿ ಜಪ್ಪೂರ್ ಅವರು ಸಂತ್ರಸ್ತರೊಂದಿಗೆ ಜಿಲ್ಲಾಧಿಕಾರಿಯನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿದರು. ಮನವಿಗೆ ಸ್ಪಂದಿಸಿದ ಜಿಲ್ಲಾಧಿಕಾರಿಯವರು ಸಂಸ್ಥೆಯ ಮಾಲೀಕನ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಪ್ರಶಾಂತ್ ಭಟ್ ಕಡಬ, ಶಾರದಾ ಶೆಟ್ಟಿ ಸೇರಿದಂತೆ ಮತ್ತಿತರ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಇದೀಗ ನಾವು ಜಿಲ್ಲಾಧಿಕಾರಿ ಅವರನ್ನು ನಾವು ಭೇಟಿ ಮಾಡಿ ಬಂದಿದ್ದೇವೆ. ಜಿಲ್ಲಾಧಿಕಾರಿ ಅವರು ಉತ್ತಮ ರೀತಿಯಲ್ಲಿ ನಮಗೆ ಭರವಸೆಯನ್ನು ನೀಡಿದ್ದಾರೆ. ಆದಷ್ಟು ಬೇಗ ಸಂಬಂಧಪಟ್ಟ ವ್ಯಕ್ತಿಗಳ ಮೇಲೆ ಕ್ರಮ ತೆಗೆದುಕೊಂಡು ನ್ಯಾಯ ಸಿಗುವಾಗೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಕೂಡಲೇ ಪೊಲೀಸ್ ಇಲಾಖೆಯ ಉನ್ನತ ಅಧಿಕಾರಿಗಳನ್ನು ಈ ಬಗ್ಗೆ ಮಾತುಕತೆ ಮಾಡಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ತಾರೆ ಅಂತ ಹೇಳ್ತೇವೆ. ನಾವೆಲ್ಲರಿಗೂ ಕೂಡ ನಮಗೆ ಭರವಸೆ ಉಂಟು. ಆದಷ್ಟು ಬೇಗ ಯಾರು ಹಣ ಕಳೆದುಕೊಂಡಿದ್ದಾರೆ ಅವರಿಗೆ ಹಣ ಸಿಗುವಂತಾಗಬೇಕು ಅಂತ ನಮ್ಮ ಕಳಕಳಿಯಿಂದ ವಿನಂತಿಯಾಗಿದೆ.